ನಿತ್ಯ ಜೀವನ ಇದುವೇ ಬೀಳ್ತಾ ಇರ್ತದೆ. ಅದು ಕಷ್ಟ ಸಮಸ್ಯೆ ಅಂತ ಹೇಳಲಿಕ್ಕೆ ಆಗದಷ್ಟು ಮುಗ್ಧತೆ. ಒಣಸು ತಿಂಡಿ ತಿಂಡಿಗೆ ಪಂಚಲ ಉರ್ಪುಂಡು ಒಣಸು ಕಾಟದಾರಿ ಇಪ್ಪುಂಡು ಪೋಡಿಗೆ ಆಪು ಜನಕ್ಕೆ ಇಪ್ಪರೆ ಮಲ್ಪ ಪೋಡಿಗೆ ಆಪುಂಡು. ಮಗಳು 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಆಕೆಯ ಭವಿಷ್ಯ ಗಟ್ಟಿ ಆಗಬೇಕು. ಈ ಸಮಯದಲ್ಲಿ ಕೂಡ ಇಂಥದ್ದೊಂದು ಮನೆಯಲ್ಲಿ ಇರ್ತಾರೆ ಅಂತ ಹೇಳಿದರೆ ನಮಗೊಂದು ಬಾರಿ ತುಂಬ ಬೇಸರ ಕಾಣ್ತದೆ. ಇಲ್ಲಿ ಇಬ್ಬರು ಬದುಕ್ತಾ ಇದ್ದಾರೆ, ಒಬ್ಬರು ತಾಯಿ ಮತ್ತು ಮಗಳು. ಆದರೆ ಅವರ ಮನೆಯ ಪರಿಸ್ಥಿತಿ ಇವತ್ತೋ ನಾಳೆಯೋ ಬೀಳುವಂಥ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ಟಾರ್ಪಲ್ನ ಮನೆ. ಇದಿರುವಂತಹದ್ದು ಆರ್ಯಾಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿಲಿಗುಂಡ ಅನ್ನುವಂತಹ ಪ್ರದೇಶದಲ್ಲಿ, ಪಿಲಿಗುಂಡದ ಸಮೀಪದಲ್ಲೇ, ಪಿಲಿಗುಂಡ ಬಸ್ ಸ್ಟ್ಯಾಂಡಿನ ಸ್ವಲ್ಪ ಕೆಳಭಾಗದಲ್ಲಿ ಎಡಭಾಗದಲ್ಲಿ ಈ ಟಾರ್ಪಲ್ನ ಮನೆ ರಸ್ತೆಗೆ ಕಾಣುತ್ತದೆ. ಆ ರಸ್ತೆಗೆ ಕಾಣುವಂಥ ಟಾರ್ಪಲ್ನ ಮನೆಯ ಬಗ್ಗೆ ನಮಗೆ ಸುದ್ದಿಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇಲ್ಲಿಯ ಸ್ಥಳೀಯರು ತಿಳಿಸಿದ್ದು. ಈ ಕಾರಣಕ್ಕಾಗಿ ಇಲ್ಲಿಗೆ ನಾವು ಬಂದಿದ್ದೇವೆ. ನೋಡಿ, ಈ ಮನೆ ಸಂಪೂರ್ಣವಾಗಿ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಯಾವಾಗ ಬೇಕಾದರೂ ಬೀಳ್ಬೋದು. ಇಲ್ಲಿಯ ಗೋಡೆಯ ಪರಿಸ್ಥಿತಿಯನ್ನೆಲ್ಲ ನಾವು ನಿಮಗೆ ವಿವರಿಸ್ತಾ ಇದ್ದೇವೆ. ಇದು ಮಣ್ಣಿನ ಗೋಡೆ, ಗಟ್ಟಿ ಇದೆ ಅಂತ ನಂಬಬಹುದು, ಆದರೆ ಇದನ್ನೇ ನಂಬಿಕೊಂಡು ಅಲ್ಲಿರ್ತಕ್ಕಂತಹ 2 ಜೀವಗಳು ಬದುಕೋದಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ. ಜೊತೆಗೆ ಮಾಡಿನ ಪರಿಸ್ಥಿತಿ ಒಳಭಾಗದಲ್ಲಿ ಕಾಣುವುದಿಲ್ಲ. ಯಾಕೆಂತಂದರೆ ಇಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಹಾಳಾಗಿದೆ. ಇಲ್ಲಿಯ ಸ್ಥಳೀಯರು, ಅಕ್ಕಪಕ್ಕದ ನೆರೆಮನೆಯವರೆಲ್ಲ ಸೇರಿಕೊಂಡು ಈ ಟಾರ್ಪಲ್ನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಯಾವಾಗ ಬೀಳುತ್ತೆ ಅನ್ನುವಂತಹ ಆತಂಕದಲ್ಲಿ ಈ ಮನೆಯವರಿದ್ದಾರೆ. ಇವತ್ತು ಬೀಳ್ಬೋದು, ನಾಳೆ ಬೀಳ್ಬೋದು ಅನ್ನುವಂಥ ಆತಂಕದಲ್ಲಿ ಮನೆಯವರಿದ್ದಾರೆ. ಅಂತಹ ಪರಿಸ್ಥಿತಿಯನ್ನು ಈ ಒಂದು ಮನೆಯಲ್ಲಿ ನಾವು ಕಾಣಬರ್ತಾ ಇದೆ. ನೋಡಿ, ಇದೇ ಸ್ಥಿತಿ. ಮನೆಯ ಒಳಭಾಗದ ಮಾಡಿನ ಸ್ಥಿತಿ ಕೂಡ ಹೀಗೆ ಇದೆ. ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿರುವಂಥ ಮನೆ. ಇದು ಒಂದು ನಲಿಕೆ ಸಮುದಾಯದವರ ಮನೆಯಾಗಿದ್ದು, ಈ ಮನೆಗೆ ಆಸರೆಯಾಗಿದ್ದವರು ಬಾಬು ಅವರು. ಬಾಬು ಅವರು ದೈವಾಧೀನರಾಗಿ 6ರಿಂದ 7 ವರ್ಷಗಳಾಗಿವೆ. ಆ ನಂತರ ಈ ಮನೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿಯ ಸಮಸ್ಯೆಗಳೇನು, ಯಾಕೆ ಹೀಗಾಯಿತು ಅನ್ನೋದರ ಬಗ್ಗೆಯೂ ಕೂಡ ಇಲ್ಲಿ ಮಾತನಾಡಿಸಬೇಕು. ಈ ಮನೆಯ ಬಾಬುರವರ ಮಡದಿ ಬಾಬು ನಲಿಕೆ, ಇವರ ಮಡದಿ ಯಮುನಾರವರೀಗ ಇಲ್ಲಿ ಇದ್ದಾರೆ. ಈ ಮನೆಯ ಒಳಭಾಗವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಹೇಗಿದೆ ಅನ್ನುವಂಥದ್ದು. ಇದೆಲ್ಲ ಇದೇ ರೀತಿ ಸಂಪೂರ್ಣ ಗೋಡೆ ಈ ರೀತಿ ಇದೆ. ಮುಟ್ಟಿದರೆ ನೋಡಿ ಅಲುಗಾಡ್ತಾ ಇದೆ. ಇದು ನಾವು ಜೋರು ಮುಟ್ಟಿದ್ರೂ ಕೂಡ ನಮ್ಮ ಮೇಲೆ ಆಪಾದನೆ ಬರುವಂಥ ಸಾಧ್ಯತೆ, ಅಷ್ಟರ ಮಟ್ಟಿಗೆ ಇದು ಬೀಳ್ಬೋದು ಅನ್ನುವಂಥ ಆತಂಕ. ಹೀಗೆ ಇಡೀ ಮನೆ ಹೀಗಿದೆ. ಒಳಭಾಗವನ್ನು ಹೋದಾಗ ಅಲ್ಲಿ ನಮಗೆ ಒಳಭಾಗದ ಮಾಡಿನಲ್ಲಿ ಯಾವುದೇ ಹಂಚುಗಳು ಕಾಣೋದಿಲ್ಲ, ಬದಲಾಗಿ ನೀಲಿ ಟಾರ್ಪಲ್ ಮಾತ್ರ ಕಾಣ್ತದೆ. ಅಂದರೆ ಹಂಚೆ ಇಲ್ವೋ ಅನ್ನುವಂಥ ರೀತಿಯಲ್ಲಿ. ಬನ್ನಿ ಒಳಭಾಗ ತೋರಿಸ್ತೀವಿ. ನೋಡಿ, ಪುಟ್ಟ ಮನೆಯೊಳಗೆ ಎಲ್ಲವನ್ನ ಇಟ್ಟುಕೊಂಡಿದ್ದಾರೆ. ಈ ಮನೆಯ ಒಳಗೆ ಏನೆಲ್ಲ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಪುಟ್ಟ ಮನೆಯೊಳಗೆ ಎಲ್ಲವನ್ನು ಇಟ್ಕೊಂಡಿದ್ದಾರೆ. ಈ ಮನೆಯ ಒಡೆಯ ಇವರು ಬಾಬು ಅನ್ನುವಂಥವ್ರು. ಇದೀಗ ನೋಡಿ ಹೇಗಿದೆ ಮನೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಹದಗೆಟ್ಟಿದೆ. ಈ ಗೋಡೆಯ ಮೇಲೆಯೂ ಕೂಡ ಈ ಮನೆಯವರಿಗೆಲ್ಲ ಯಾರಿಗೂ ಕೂಡ ಭರವಸೆ ಇಲ್ಲ. ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾರೆ ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿದೆ ಅಂತ. ಬನ್ನಿ ನಾವು ನಿಮಗೆ ಟಾರ್ಪಲ್ ತೋರಿಸ್ತೀವಿ. ಯಾಕೆಂತಂದರೆ ಸಂಪೂರ್ಣವಾಗಿ ಈ ಒಂದು ಮಾಡು ಹೋಗಿದೆ ಅನ್ನುವಂಥದ್ದಕ್ಕೆ ಕುರುಹಾಗಿ ಒಳಭಾಗದಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಅಲ್ಲಿರುವಂಥದ್ದು ಎಲ್ಲವೂ ಕೂಡ ಟಾರ್ಪಲ್. ಇವತ್ತೋ ನಾಳೆಯೋ ಬೀಳುವಂಥ ಪರಿಸ್ಥಿತಿಯಲ್ಲಿ ಈ ಮನೆಯ ಮಹಡಿ ಅಥವಾ ಮೇಲ್ಛಾವಣಿ ಇದೆ. ಯಾಕೆಂತಂದರೆ ಈ ಮೇಲ್ಛಾವಣಿ ಕುಸಿತದೆ ಅನ್ನುವಂಥ ಕಾರಣಕ್ಕೆ ಇಲ್ಲಿಯ ನೆರೆಹೊರೆಯವರು ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಇರೋದಕ್ಕೆ ಅವರನ್ನು ಬಿಡ್ತಾ ಇಲ್ಲ. ಜೊತೆಗೆ ಜೋರಾಗಿ ಮಳೆ ಬರುವಂಥ ಸಂದರ್ಭದಲ್ಲೂ ನೀವು ಇಲ್ಲಿರಬೇಡಿ, ನಮ್ಮ ಮನೆಯಲ್ಲಿರಿ ಅಂತೇಳಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಈ ಮಾಡಿನ ನಿರ್ಮಾಣವು ಕೂಡ ನಲಿಕೆ ಸಂಘದವರಿಂದ ಸುಮಾರು 10-11 ವರ್ಷಗಳ ಹಿಂದೆ ಆಗಿದೆ ಅನ್ನುವಂಥ ತಿಳಿದು ಬಂದಿದೆ. ಇದು ಮನೆಯ ಪರಿಸ್ಥಿತಿ. ಇಲ್ಲಿ ಒಳಭಾಗ ಇದು ಅಡಿಗೆ ರೂಮು. ಸಂಪೂರ್ಣ ಒಂದು ಹಳ್ಳಿಯ ರೀತಿಯಲ್ಲಿದ್ದರೂ ಕೂಡ ಈ ಮನೆಯ ಸ್ಥಿತಿ ಹೇಗಿದೆ ಅಂತಂದರೆ
ಆತಂಕದಲ್ಲಿ ಬದುಕೋದೊಂದು ಕಡೆ, ಮತ್ತೊಂದು ಕಡೆ ಬಡತನ ಹೀಗೂ ಇರ್ತದ ಅನ್ನುವಂತಹ ರೀತಿಯ ಪರಿಸ್ಥಿತಿ ಇಲ್ಲಿ ತಾಂಡವ ಆಡ್ತಾ ಇದೆ. ಈ ಬಗ್ಗೆ ಈ ಮನೆಯವರಾದಂತಹ ಯಮುನಾರವರು ಇದ್ದಾರೆ, ಅವ್ರನ್ನ ಮಾತನಾಡಿಸುವ. ಅಮ್ಮ ಏತ್ ವರ್ಷದಿಂಚಿ ಇಲ್ಲಿ ಇಂಚ ಉಂಡು ಇತೆ ಪೋಡಿಗೆ ಹಬ್ಬ ಜನಿಕ್ಲೆ ಇಪ್ಪಾರೆ ಮಲ್ಪ ಪೋಡಿಗೆ ಆಪುಂಡು ಬೋದಾದನ್ಪುರ್ ಎಂಗ್ಲ ಆಪಿದಲ್ಲಿ ಇಡಬೇಕು ಏತ್ ಪೊರ್ತುಗು ರಾತ್ರಿ ಅವ್ರ ಮಾಡಿ ರಾತ್ರಿ ಉರ್ಮ ಟಮಟ ಮೂಲೆ ಪೋರ ಈ ಜೋರು ಬರ್ಸ ಬರೋದು ಅಪ್ಪಗ ಅಪ್ಪಾಗ ಇಪ್ಪ ಮೂಲೆ ತೋರುಜ ತೋರು ಜಂಚ ಟಾರ್ಪಲ್ ಉಂಡುಂದ ಇತ್ತೆ ಏ ಸಮಯ ಟಾರ್ಪಲ್ ಪಾಡ್ದು ಏಳು ಬಾಡ್ನ ಬಾಡ್ನ ಈಗ ರಿಪೇರಿ ಮಲ್ಪಾರ ಆಪುಜ ಇಲ್ಲಿ ಏನು ಏರು ಮಲ್ಪನ ರಿಪೇರಿ ಈರ್ದಾದ ಮಲ್ಪನು ಏನು ನಾಲಜಿ ಇಲ್ಲಲೇ ಇಲ್ಲಲೇ ಈರೇ ಬೊಕ್ಕೈತೆ ಒಣಸು ತಿಂಡಿ ಇಂದಕ್ಕೆ ತಿಂಡಿಗೆ ಪೆನ್ಸಲ್ ಹೊರ್ಕೊಂಡು ಕೊಣಸು ಕಾಟದಾರಿ ಇಕ್ಕೊಂಡು ಕಾಡ್ದಾರೆ ಓವು ಪೆನ್ಷನ್ ತೀರ್ನಲ್ಲಿ ಇಕ್ಕೊಡು 6 ತೀರ್ನೆ ತರಕಾರಿ 6 ಎಂಚ ತೀರ್ನಿ ಆಟಾಡಗೇನು ಹಾರ್ಟ್ ಅಟ್ಯಾಕ್ ಈರ್ಲ ಏರ್ ಮತ್ತೆ ಪುನಮುಲು ಏಳ್ನ ಬಾಲೆಲ್ಲ ಬಾಲ ಏತ್ ವರ್ಷ ಅವರು 14 ಒರ್ಮನೆ ಕ್ಲಾಸ ಒಲ್ಪ ಪುತ್ತೂರು ಪುತ್ತೂರು ಇತ್ತೆ ಈರ್ನ ಖಾಲಿ ಪೆನ್ಷನ್ದ ಖರ್ಚಿಡು ಬಾಲೆಗೆ ವಿದ್ಯಾಭ್ಯಾಸ ಇಲ್ಲದ ಖರ್ಚಿಂದು ಪೂರ ಆಪುಂಡ ಆಪುಜಿ ಆಯ್ನಾತೆ ಇದಾತಂದು ಒಬ್ಬನ ಸುಧಾರ್ತಂದು ಪೋಪುನ ಮಂಡ ಇಂಚನೆ ಯಾರಲ್ಲ ಅಂಜ ಕೊರಿಯರ್ನವತ ಏನಂಡ ಕೊರ್ಪೇರ ಕೊರ್ಪೇರು ಏರ್ ಕೊರ್ಪೇರು ಏರಂದಲ್ಲ ಪಂಡ ಇತ್ತೆ ಇತ್ನೆಟ ಏರ್ ಕೊಡ್ತೇರು ಇತ್ತನಟ ಅವೇ ಇಂಚೆ ಎಣ್ಣೆಯ ಕುಟುಂಬದ ಮತ್ತು ಬೆನ್ನೆರಟಂಡ ಅಲ್ಪ ಇಂಚೆ ನೂದು ಇಂಚೆ ಗುರುಪೇರು ಅಂತ ನೂದು ಇರೋದು ಕೊರ್ಪೇರು ಅಯ್ಯಲ್ಲೊಂದಕ್ಕೆ ಉಪಯೋಗ ಮಾಡ್ಕೊಂಡು ಇತ್ತೆ ಇರೆಗೆ ಇಲ್ಲ ಇಂದೊಂದು ಆಣದಂಡ ಹೆಂಕಬ ಈ ತಾಣದಂಡ ಯಾವ ಒಂದು ಬೇಡ ದಾದ ಆವುಡು ಇರೆಗೆ ಇಂಕ ಗಟ್ಟಿ ಆವಡು ಇಲ್ಲಿ ಇಲ್ಲೊಂದು ಗಟ್ಟಿ ಆವುಡು ಪಂಡ ಮಾಡ ಅಂಡ ಯಾವುಂಡ ಮಾಡ ಇತ್ತೆ ಗೋಡೆ ಪೂರ ಬೂರ್ಲೆಕೊಂಡ ಬೂರುಂಡು ಬೂರುಂಡ ಬೂರೊಂದಿಪ್ಪುಂಡು ಗಿಟ್ಟೆ ಗಿಟ್ಟೆ ಬೂರೊಂದಿಪ್ಪುಂಡ ಬೂರೊಂದಿಪ್ಪುಂಡು ಬೂರೊಂದಿಪ್ಪುಂಡು ಇತ್ತೆ ಅವಳು ಮಿತ್ತು ಪೂರ ತೊಗೊಂಡಲ್ಲ ಒಂದು ಓಡು ಬೊಕ್ಕ ಬೆದರು ಅವು ಪೂರ ಪೋತನದ పోతును ಆಯ್ತಾ ತುಂಡು ತುಂಡು ಬೂರೊಂದಿಜ್ಜ ಬೂರೊಂದುಂಡು ಪನುಡ ತಾಯಿನ ಅಂದ ಬೂರೊಂದುಂಡು ಇದು ಏನು ಅಂತಂದರೆ ನಿತ್ಯ ಜೀವನ ಇದುವೇ ಬೀಳ್ತಾ ಇರ್ತದೆ ನಮಗೆ ಅದು ಕಷ್ಟ ಸಮಸ್ಯೆ ಅಂತ ಹೇಳಲಿಕ್ಕೆ ಆಗದಷ್ಟು ಮುಗ್ಧತೆ. ಯಾಕೆಂತಂದರೆ ಇದು ನಿತ್ಯ ನಿರಂತರವಾದಂತಹ ರೋದನೆ. ಇದೇ ರೀತಿಯ ಬದುಕು, ಹೀಗೆ ಬದುಕು ಅನ್ನುವಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ. ಆ ಕಾರಣಕ್ಕಾಗಿ ಅವರು ಬೂರೊಂದುಂಡು ಐಕ್ದಾದ ಅಲ್ಬುನು ಅಂತ ಹೇಳುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಅಷ್ಟು ಮುಗ್ಧತೆ ಇದೆ ಅವ್ರ ಹತ್ರ. ಬೀಳ್ತದೆ, ನನಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಅಸಹಾಯಕತೆ ಇದೆ. ಎಲ್ಲೋ ಒಂದು ಕುಟುಂಬದ ಮನೆಗೆ ಹೋದಾಗ ಒಂದು 200 ರೂಪಾಯಿ ಕೊಟ್ಟರು ಅದು ಕೂಡ ಈ ಮನೆಯ ಎಂಥದ್ದಾದರೂ ಒಂದು ಖರ್ಚಿಗಾಗುತ್ತೆ ಅನ್ನುವಂಥ ಆಲೋಚನೆ ಇದೆ. ನನಗೆ ಬೇರೆ ಕಡೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಬರುವಂಥ ಪೆನ್ಷನ್ ಅಂದರೆ ತೀರಿ ಹೋದಂತಹ ಗಂಡನ ಲೆಕ್ಕದಲ್ಲಿ ಬರುವಂಥ ಪೆನ್ಷನ್ ಇದೆ. ಈರೇಗ್ದಲ್ಲ ಮಾಸಾಸನ ಅಂಚದಲ್ಲ ಬರ್ಪುಂಡ ಬರ್ಪುಂಡು ಏತು 750 750 ಬರ್ಪುಂಡು. ಈರೇಗ್ಲ ಬರ್ಪುಂಡು 750 ಐತೆ. ಬಾಲೆ ಪಂಡ ಗೌರ್ಮೆಂಟ್ ಸ್ಕೂಲ್ಡು ಓದುನತೆ ಅಂದಂದು ಆರೋಗ್ಯದಲ್ಲ ಫೀಸ್ ಗೀಸ್ದೆಲ್ಲ ಕಟ್ಟರುಂಡ ಫೀಸ್ ಕಟ್ಟಿರುಂಡು ಉಂಡ ಏತು 550 ಮಗಳು 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಆಕೆಯ ಭವಿಷ್ಯ ಗಟ್ಟಿಯಾಗಬೇಕು. ಕೇವಲ ಮನೆ ಮಾತ್ರ ಗಟ್ಟಿಯಾದರೆ ಸಾಕಾಗೋದಿಲ್ಲ, ಆಕೆಯ ಭವಿಷ್ಯವು ಕೂಡ ಗಟ್ಟಿಯಾಗಬೇಕು ಅನ್ನುವಂಥ ಚಿಂತನೆ ತಾಯಿಗಿದೆ. ಅದ್ರ ಜೊತೆಗೆ ಇಲ್ಲಿ ನೆರೆಹೊರೆಯವರು ಬಹಳ ವಿಶೇಷ ಆಸ್ಥೆ ವಹಿಸಿ ಇವರನ್ನು ಆರೈಕೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇವರ ಪ್ರಾಣವನ್ನು ಕಾಪಾಡ್ತಿದ್ದಾರೆ ಇವರು. ಅಂದರೆ ಆಸ್ಥೆ ವಹಿಸಿದ್ದು ಅಂತಂದ ಕೂಡಲೇ ಇವರು ಈ ಮನೆಯಲ್ಲಿ ಇರೋದು ಬೇಡ, ರಾತ್ರಿ ಹೊತ್ತಿರ್ಬೋದು ಮತ್ತು ಜೋರಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಅವರನ್ನು ಇರಿಸಲಿಕ್ಕೆ ಬಿಡೋದಿಲ್ಲ ಅಂತ. ಮೇಡಮ್, ನಿಮ್ಮ ಹೆಸರು? ಚಂದ್ರಾವತಿ ಅಂತ. ಓಕೆ. ಇವ್ರದ್ದು ಬದುಕು ಹೀಗಿದ್ದು ಎಷ್ಟು ವರ್ಷಗಳಾಯಿತು? ಸಾಧಾರಣ ಒಂದು ಮನೆಯೇ ಸರಿ ಇಲ್ಲದಿಂದ 10 ವರ್ಷ ಆಗಿರ್ಬೋದು ಸರ್. ಅವನು ತೀರುವಾಗೆ ಸಾಧಾರಣ ಒಂದು 4-5-6 ವರ್ಷ ಕಲಿಬೋದು. ಆ ನಂತರ ನಮ್ಮ ಸಂಘದವರು, ನಲಿಕೆ ಸಂಘದವರು ಬಂದು ಇದನ್ನು ಸರಿ ಮಾಡಿ ಕೊಟ್ಟರು. ಮತ್ತು ಎಲ್ಲಿಗೆ ಅರ್ಜಿ ಕೊಟ್ಟರು, ತುಂಬ ಸಂಘದವರೆಲ್ಲ ಬಂದು ಅರ್ಜಿ ಕೊಟ್ಟರು. ಹೇಳೋದು ಅದು ಅವರ ರೆಕಾರ್ಡ್ಸ್ ಸರಿ ಇಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳಿ ಹೋಗ್ತಾರೆ. ರೆಕಾರ್ಡ್ಸ್ ಯಾಕೆ ಸರಿ ಇಲ್ಲ? ಅದು ಅವರ ಮಾವನ ಹೆಸರಲ್ಲಿ ಉಂಟು ಸರ್. ಅದನ್ನು ಇವರ ಹೆಸರಿಗೆ ತರಲಿಕ್ಕೆ ಅವರ ಭಾವನ ಹೆಸರಲ್ಲಿ ತರಬೇಕಂತ ಇತ್ತು. ಅವರು ಮೊನ್ನೆ ತೀರಿಯೋದ್ರು. ಇನ್ನು ಅವರ ಮಗನ ಹೆಸರಿಗೆ ಮಾಡಿ ಮತ್ತೆ ಇಲ್ಲಿಗೆ ಮಾಡಬೇಕಷ್ಟೇ ಅಂತ ಹೇಳ್ತಾ ಇದ್ದಾರೆ. ಓಕೆ. ಅರ್ಜಿ ಕೊಟ್ಟಿದ್ದಾರೆ ಇವರು ಮನೆ ಬೇಕು ಅಂತ? ಅರ್ಜಿ ಕೊಟ್ಟಿದ್ದಾರೆ. ಒತ್ತೆ ಹೋಗಿ ಅಲ್ಲಿ ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಎಷ್ಟು ಅರ್ಜಿ ಕೊಟ್ಟಿರ್ಬೋದಮ್ಮ?
ಎಷ್ಟಂತ ಹೇಳಿಗೋದಿಲ್ಲ, ವರ್ಷ ವರ್ಷ ಹೋಗಿ ಕೊಡ್ತಾರೆ. ಅವರ ಭಾವನ ಹೆಂಡತಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಳ್ಳನದಲ್ಲಿರುವುದು. ಅವರು ಈ ಮನೆಯನ್ನು ಸರಿ ಮಾಡಿಸ್ಬೇಕಂತ ಎಲ್ಲೆಲ್ಲಿಗೋ ಹೋಗಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅವರು. ಅಕ್ಕ ಅರ್ಜಿ ಕೊಡ್ತಾರಾ? ಅರ್ಜಿ ಕೊಡ್ತೆ, ಓಡೆ ಮತ್ತೆ ಕೊಡ್ತಾರೆ ಅರ್ಜಿ ಕೊಡ್ತಾನೆ ಅಡಿಗೆ ಪಂಚಾಯತಿ ಮಾತ್ರ. ಪಂಚಾಯತಿಗೆ ಏತ್ ಕೊಡ್ತಾರೆ ಅರ್ಜಿ? ಅರ್ಜಿ ಸುಮಾರು ಕೊಡ್ತನು, ಒಂದು ಅಂದಾಜು ಅಂದಾಜು ಏತ್ತು ನೆನಪು ಸುಮಾರು ವರ್ಷ ವರ್ಷ ಕೊರೊಂದಿಲ್ಲ. ಅಕ್ಕ ಕೊರೊಂದಿಲ್ಲ ಅಕ್ಕ ದಾದ ಪನ್ಪೇರಾಗಲು ಆಗ್ಲು ರೆಕಾರ್ಡ್ ಬೋರ್ಡು ಕನ್ಪೀರು, ರೆಕಾರ್ಡ್ ಬೋರ್ಡು ರೆಕಾರ್ಡ್ ಸರಿ ಇತ್ತು ಮಾತ್ರ ಅಂದಂದು ಇಟ್ಟೆ ನಿಕ್ಲೆ ಈಗ ಒಂಚೂರು ಅಲ್ಲ ಹೆಲ್ಪ್ ಮಲ್ತೇನೆ ಹಾಕಲು ಸಹಾಯ ಮಲ್ತೇನೆ ಹಾಕಲು ಏರೇರು ಮಲ್ದೇರು ಸಂಚನೆ ಮತ್ತೆ ಸಂಘದ ಹಾಕಲ್ದಲ್ಲ ಮಲ್ದೇರಾ? ಸಂಘದಾಕ್ಲೆ ಅವೇ ಬಣ್ಣತ ಧರ್ಮದಲ್ಲತ್ತ ದಾದ ಮಲ್ದೇರ ಹಾಕಲು ಆಗ್ಲೇ ಅವೇ ಪೆನ್ಸಲ್ ಇಂದು ಕಾಸು ಕೊಡ್ಪೀರು, ತಿಂಗಳು ಪೆನ್ಷನ್ ಮಾಸಾಶನ ಕೊಡ್ತಾರೆ ಅಂದಂದು. ಈ ಬಗ್ಗೆ ಮಾತನಾಡೋದಕ್ಕೆ ಆರ್ಯಾಪು ಗ್ರಾಮ ಪಂಚಾಯತ್ನ ನೂತನ ಸದಸ್ಯರು ಜೊತೆಗೆ ಪುತ್ತಿಲ ಪರಿವಾರದ ಒಂದು ತಂಡ ಇದೆ ಇಲ್ಲಿ. ಇವರೆಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋ ಅವ್ರ ಹತ್ರ ಮಾತಾಡಿಸೋ. ಈಗ ನಮ್ಮ ಜೊತೆಗೆ ಆರ್ಯಾಪು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಅವರಿದ್ದಾರೆ. ಸರ್, ಸುಬ್ರಹ್ಮಣ್ಯ ಬಳ್ಳಿ ಅವರೇ, ಈ ಮನೆಯ ನಿರ್ಮಾಣ ಅಥವಾ ಈ ಮನೆಗೆ ಒಂದು ಕರೆಕ್ಟಾದಂತಹ ಒಂದು ವ್ಯವಸ್ಥೆ ಯಾಕೆ ಆಗೋದಿಲ್ಲ ಅಂತ? ಸರ್ ನಮಸ್ತೆ. ಮೊದಲನೇದಾಗಿ ನಾನು ಪ್ರಾರಂಭಕ್ಕೆ ಇದೇ ಮನೆಗೆ ನಾನು ಬಂದು ವೀಕ್ಷಣೆ ಮಾಡಿದೆ. ನನಗೆ ತುಂಬ ಬೇಸರ ಆಯಿತು ಈ ಮನೆಯನ್ನು ನೋಡಿ. ನನ್ನ ಆ ಕಾಲದ ಸಣ್ಣದಿರುವಾಗ ನಾನು ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದೆ. ಇದನ್ನೊಂದು ಸರಿಯಾದ ವ್ಯವಸ್ಥೆಗೆ ಒಂದು ಮನೆ ಕಟ್ಟಿ ಇವರಿಗೆ ಕೊಡಬೇಕಂತೇಳಿ ಭಾರಿ ಆಸೆ ಇತ್ತು ನನಗೆ. ಅದೇ ರೀತಿ ಯಾವಾಗ ನೀವು ಸುದ್ದಿಯವರು ಬರ್ತೀರಂತೇಳಿ ನನಗೀಗ ಸುದ್ದಿ ಸಿಕ್ಕಿದ್ದು. ಹಾಗೆ ನಾನು ಮನೆಯಿಂದ ಸೀದಾ ಇಲ್ಲಿಗೆ ಬಂದದ್ದು. ಇವರಿಗೆ ಒಂದು ಆದಷ್ಟು ಬೇಗ ನಮ್ಮ ಪಂಚಾಯತಿನಿಂದಲೂ ಕೂಡ ನಾವು ಆದಷ್ಟು ಪ್ರಯತ್ನ ಮಾಡ್ತೇವೆ ಇದಕ್ಕೆ ಬೇಕಾಗುವಂಥದ್ದು. ಮತ್ತು ನನ್ನ ಪರ್ಸನಲ್ ಇದರಿಂದ ನಾನು ಸಹಾಯ ಮಾಡಲಿಕ್ಕೂ ಇವರಿಗೆ ರೆಡಿ ಇದ್ದೇನೆ. ರೆಡಿ ಇದ್ದೇನೆ. ಓಕೆ. ಈಗ ಎಂತ ಸಮಸ್ಯೆ? ದಾಖಲೆ ಪತ್ರಗಳದ್ದು ಸಮಸ್ಯೆ, ದಾಖಲೆ ಪತ್ರ ಸಮಸ್ಯೆ ಇದೆ ಅಂತೆ. ಮತ್ತು ಇವ್ರದ್ದು ಯಾರದ್ದು ಒಂದು ಡೆತ್ ಸರ್ಟಿಫಿಕೇಟ್ ಸಿಗದೆ ಅದು ಕೋರ್ಟಲ್ಲಿ 4 ವರ್ಷ ಆಯ್ತಂತೆ ವಕೀಲರ ಹತ್ರ ಕೊಟ್ಟು. ನನ್ನ ಹತ್ರ ಮೊನ್ನೆ ಹೇಳಿದರು ಇವರು. ಹಾಗೆ ಅದು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತೇಳಿ ಆ ವಕೀಲರು ಕೂಡ ಅವರನ್ನು ಆಟ ಆಡಿಸ್ತಾರೆ ಅಂತೇಳಿ ನನಗೆ ಮಾಹಿತಿ ಸಿಕ್ಕಿದೆ. ನಾನು ಅದನ್ನು ಅವ್ರ ಹತ್ರ ಹೇಳಿದ್ದೇನೆ, ಆದಷ್ಟು ಬೇಗ ಮಾಡಿಕೊಡ್ಬೇಕಂತೇಳಿ. ಹಾಗೆ ಇವರ ಮನೆಯವರ ಹತ್ರ. ಹಾಗೆ ಅವರು ಹೇಳಿದರು ಒಂದು 2 ದಿವಸದಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದರ ನಂತರ ನನಗೆ ಮಾಹಿತಿ ಸಿಗಲಿಲ್ಲ. ಓಕೆ. ಅದು ಸಿಕ್ಕಿದರೆ ಸ್ವಲ್ಪ ಪರಿಹಾರ ಆಗಬಹುದು. ಸಿಕ್ಕಿದರೆ ಇವರಿಗೆ ಅಂದರೆ ಇವರ ರೆಕಾರ್ಡಿನ ಬಗ್ಗೆ ಒಂದು ಸರಿ ಆಗ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ಓಕೆ. ನಿಮ್ಮ ವ್ಯಾಪ್ತಿಯ ಇದು? ನನ್ನ ವ್ಯಾಪ್ತಿ ಅಲ್ಲ, ನನಗೆ 2ನೇ ವಾರ್ಡ್ ಬರ್ತದೆ, ಇದು 1ನೇ ವಾರ್ಡ್. ನಿಮ್ಮ ಗ್ರಾಮ ಪಂಚಾಯತ್ ನಿಮ್ಮ ಊರು? ನಮ್ಮ ಊರು. ನಿಮ್ಮ ಊರಿನಲ್ಲಿ ಇಂತಹದೊಂದು ಮನೆ ಇದೆ ಸರ್? ಅದೇ ಭಾರಿ ಬೇಸರದ ಸಂಗತಿ. ಈ ಸಮಯದಲ್ಲಿ ಕೂಡ ಇಂಥದ್ದೊಂದು ಮನೆಯಲ್ಲಿ ಇರ್ತಾರೆ ಅಂತ ಹೇಳಿದರೆ ನಮಗೊಂದು ಭಾರಿ ತುಂಬ ಬೇಸರ ಕಾಣ್ತದೆ. ಅದಲ್ಲದೆ ಸಣ್ಣ ಒಂದು ಮಗು, ಹೆಣ್ಣು ಮಗು, ಅದು ಕೂಡ ಅವರ ಭವಿಷ್ಯ, ಹೆಣ್ಣು ಮಗುವಿನ ಭವಿಷ್ಯಕ್ಕೂ ಆದರೂ ಕೂಡ ಒಂದು ಗಟ್ಟಿಯಾದ ಒಂದು ನೆಲೆ ಮಾಡಿಕೊಡ್ಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಗ್ರಾಮ ಪಂಚಾಯತ್ ಸದಸ್ಯನಾಗಿ ಒಂದು ಹೇಳೋದು ನಾನು. ಓಕೆ. ಏನು ಮಾಡ್ಬೋದು? ಇದು ರೆಕಾರ್ಡ್ ಎಲ್ಲ ಸರಿಯಾದರೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ಅಂದರೆ ರೆಕಾರ್ಡ್ ಆಗುವವರೆಗೆ ಈ ಮನೆ ನಿಲ್ತದ ಅಂತೇಳಿ ಅದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮನೆಯೆಲ್ಲ ಬೀಳಲಿಕ್ಕೆ ರೆಡಿ ಆಗ್ತಾ ಉಂಟು ನೋಡಿ. ಅಲ್ಲಿ ಮಣ್ಣಿನ ಗೋಡೆ, ಅದಲ್ಲದೆ ನೀರು ಬಿದ್ದರೆ ಎಲ್ಲ ಬೀಳ್ಬೋದು. ಇದು ಇವರ ಮಾತು. ಇಲ್ಲೆಲ್ಲ ಹುಡುಗರಿದ್ದಾರೆ, ಎಲ್ಲರೂ ನಾವು ಒಟ್ಟು ಸೇರ್ತೇವೆ, ಯಾವುದಾದ್ರೂ ವ್ಯವಸ್ಥೆಗಳಾದರೆ ಒಟ್ಟು ಸೇರ್ತೇವೆ, ಒಟ್ಟು ಸೇರಿಕೊಂಡು ಈ ಒಂದು ಮನೆಯ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸ್ತೇವೆ ಅನ್ನುವಂತಹ ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ, ಹೌದಾ? ಹೌದೌದು. ಹೇಗೆ? ನಾವು ಎಲ್ಲ ರೀತಿಯ ಸಹಾಯಕ್ಕೆ ನಾವು ಇಲ್ಲಿಗೆ ಬರ್ತೇವೆ. ಆದಷ್ಟು ಬೇಗ ಈ ಒಂದು ಮನೆ ನಿರ್ಮಾಣ ಆಗಲಿ ಅಂತ ನಮ್ಮೆಲ್ಲರ ಭಾವನೆ. ಇದು ಈ ಮನೆಯ ಪರಿಸ್ಥಿತಿ. ನಾವು ಮತ್ತೊಮ್ಮೆ ನಿಮಗೆ ತೋರಿಸ್ತಿದ್ವಿ. ಬಿರುಕು ಬಿಟ್ಟಂಥ ಗೋಡೆ. ಈ ಗೋಡೆ ಇದು ಒಂದು ಕಡೆ ಅಲ್ಲ, ಇದು ನೋಡಿ, ಇದು ಮನೆಯ ಎದುರು ಭಾಗ. ಇಲ್ಲಿ ಈ ರೀತಿ ಬಿರುಕು ಬಿಟ್ಟಿದೆ. ಅದೇ ರೀತಿ ಪಕ್ಕದಲ್ಲೇ ಎಡಭಾಗದಲ್ಲಿಯೂ ಕೂಡ ಅದೇ ರೀತಿಯಂಥ ಬಿರುಕು ಬಿಟ್ಟಂಥ ಗೋಡೆ ಇದೆ. ಒಂದು ಬಲ್ಲೆಯಲ್ಲರು ಮಾತ್ರ ಹೇಳ್ತಾ ಇದ್ರು ನಮ್ಮ ಹತ್ರ, ಒಂದು ವೇಳೆ ದಾಖಲೆ ಪತ್ರ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ದಾಖಲೆ ಪತ್ರ ಆಗುವಾಗ ಈ ಮನೆ ಅಲ್ಲಿ ತನಕ ನಿಲ್ತದ ಅನ್ನುವಂಥ ಭೀತಿ ಇದೆ ಅಂತ. ಇತ್ತೀಚೆಗೆ ಜೋರಾಗಿ ಮಳೆಯೂ ಕೂಡ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಮನೆಯಲ್ಲಿ ಇರುವವರನ್ನು ರಕ್ಷಣೆ ಮಾಡಬೇಕು, ಈ ಮನೆಯನ್ನು ರಕ್ಷಣೆ ಮಾಡಬೇಕು. ಇಲ್ಲಿರ್ತಕ್ಕಂತಹ ಒಬ್ಬಳು ಹೆಣ್ಣುಮಗಳು ಮತ್ತು ತಾಯಿಗೆ ಸೂಕ್ತವಾದಂಥ ರಕ್ಷಣೆ ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಈ ಮನೆಗೆ ಯಾರಾದರೂ ನೆರವು ನೀಡಿದ್ದಲ್ಲಿ ಹಿಂದೆ ಅವರನ್ನೂ ಕೂಡ ಸ್ಮರಿಸಿಕೊಳ್ಳುತ್ತಾ, ಮುಂದೆ ಯಾರಾದರೂ ನೆರವಾಗ್ತೀರಿ ಅಂತಂದರೆ ನಿಮಗೆ ಒಂದು ನೇರವಾಗಿ ಹೇಳ್ತೇವೆ, ಇದು
ಆರ್ಯಾಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿಲಿಗುಂಡ ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪಿಂದ ಸ್ವಲ್ಪ ಕೆಳಗೆ ಬಂದೊಂದು ಹಂಸಿದೆ. ಹಂಸಿನ ಪಕ್ಕದಲ್ಲಿ ಎಡಭಾಗದಲ್ಲಿ ಯಮುನಾರವರ ಮನೆ, ನಲಿಕೆಯ ಬಾಬೂರವರ ಮಡದಿ ಯಮುನಾರವರ ಮನೆ ಇದೆ. ಅಲ್ಲಿಗೆ ಬಂದು ನೇರವಾಗಿ ಅವರಿಗೂ ಕೂಡ ನೆರವನ್ನು ನೀಡಬಹುದು. ಆದರೆ ನಮ್ಮ ಉದ್ದೇಶ, ಸುದ್ದಿಯ ಉದ್ದೇಶ ಇಷ್ಟೇ, ಬದುಕು ಇವರದ್ದು ಬದಲಾಗಲೇಬೇಕಿದೆ, ಬದಲಾಗಬೇಕು. ನಿಮ್ಮಂತಹ ಈ ವೀಕ್ಷಕರು ಯಾರಾದರೂ ಸತ್ಯಾನುಸಾರ ಸಹಾಯ ಮಾಡೋರಿದ್ದರೂ ಕೂಡ ನೇರವಾಗಿ ಯಮುನಾರವರಿಗೆ ಸಹಾಯ ಮಾಡ್ಬೋದು. ನಾವು ಇಲ್ಲಿ ಅಕೌಂಟ್ ಯಾಕೆ ಕೊಡೋದಿಲ್ಲ ಅಂತಂದರೆ ಅವರಿಗೆ ವಾಸ್ತವ ಸ್ಥಿತಿ, ಕೇವಲ ಸುದ್ದಿ ವರದಿ ಮಾಡಿದ ಕೂಡಲೇ ವಾಸ್ತವ ಸ್ಥಿತಿ ಗೊತ್ತಾಗೋದಿಲ್ಲ ತುಂಬ ಜನಕ್ಕೆ, ಅದು ಹಾಗಲ್ಲ ಅಂತ ಹೇಳೋರು ಇರ್ತಾರೆ. ಆದ್ದರಿಂದ ಇಲ್ಲಿಯ ವಾಸ್ತವ ಸ್ಥಿತಿಯನ್ನು ತಿಳಿದು ಅವರಿಗೆ ನೇರವಾಗಿ ನೀವು ಸಹಾಯವನ್ನು ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಗೌತಮ್ ಶೆಟ್ಟಿ ಮತ್ತು ಧನುಷ್ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸು, ಆರ್ಯಾಪು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.